ಇಲ್ಲ ಚುಮ್ಮಿಂದ ಮುಂದೆ ಆಗಬೇಕು. ಟೈಮ್ 4 o'clock ಆಗಿದೆ. ನಾವು ಪ್ಲಾನಿಂಗ್ ಪ್ರಕಾರ ಮಣಿಪಾಲದಲ್ಲಿ ಎಲ್ರು ಒಟ್ಟು ಸೇರಿ ಸೊ ಇಲ್ಲಿಂದಾನೆ ಪ್ರಿಯಣ್ಣ ಹೇಳಿ ರಿಪೀಟ್ 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 ರಿಪೀಟ್. ಮಾತಾಡುವಾಗ ಜಾಗ್ರತೆ ಪ್ರೀತಿ. ಹಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಫ್ಯಾಮಿಲಿ ಎಲ್ಲ ಒಟ್ಟು ಸೇರಿ ಪರಶುರಾಮ ಥೀಮ್ ಪಾರ್ಕಿಗೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದೀವಿ. ಸೊ ಇದಿರುವಂತದ್ದು ಬೈಲೂರಲ್ಲಿ ನಿಯರ್ ಕಾರ್ಕಳ ಅಲ್ವಾ ನಿತೇಶ್? ಸೊ ಉಚ್ಚಲದಿಂದ ನಮ್ಗೆ ಒಂದೆಷ್ಟು ದೂರ ಆಗ್ಬೋದು? ಓಕೆ 13 ಕಿಲೋಮೀಟರ್. ಓಕೆ 38 ಕಿಲೋಮೀಟರ್ಸ್ ಇದೆ. ತುಂಬಾ ಚಂದ ಪ್ಲೇಸ್. ಸೊ ನಿಯರ್ಲಿ ನಮ್ಮ CM ಬೊಮ್ಮಾಯಿ ಅವರು ಬಂದು ಇನಾಗರೇಷನ್ ಮಾಡಿರುವಂತ ಪ್ಲೇಸ್. ತುಂಬಾ ಎಕ್ಸೈಟ್ಮೆಂಟ್ ಉಂಟು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಪರಶುರಾಮನ್ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಸೊ ಅವರ ಒಂದು ಸ್ಟೋರಿಯನ್ನು ಅದರಲ್ಲಿ ಹಾಕಿದ್ದಾರೆ. ಸೊ ಹಾಗೆ ಅದರಲ್ಲಿ ತುಂಬಾ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಉಂಟು. ಹಾಗೆ ಇವತ್ತು ಸುಮಾರು ಜನ ನಾವು ಫ್ಯಾಮಿಲಿ ಸೇರಿ ಹೋಗ್ತಾ ಇದ್ದೇವೆ. ಸೊ ಲೆಟ್ಸ್ ಸಿ. ರೆಡಿ? ಎಸ್. ಇವಾಗ ಟೈಮ್ 4 o'clock ಆಗಿದೆ. ನಾವು ಪ್ಲಾನಿಂಗ್ ಪ್ರಕಾರ ಮಣಿಪಾಲದಲ್ಲಿ ಎಲ್ರು ಒಟ್ಟು ಸೇರಿ ಸೊ ಇಲ್ಲಿಂದಾನೆ ನಾವು ಥೀಮ್ ಪಾರ್ಕಿಗೆ ಹೋಗುದಂತ ಇತ್ತು. ಹಾಗೆ 2 ಫ್ಯಾಮಿಲಿ ಬಂದಿದೆ. ಈಗ ಇನ್ನೂ 2 ಫ್ಯಾಮಿಲಿಗೋಸ್ಕರ ಇಲ್ಲಿ ವೇಟ್ ಮಾಡ್ತಾ ಇದ್ದೇವೆ. ಗಾಯ್ಸ್ ರೆಡಿ ಆಗಿದ್ದೀರಾ? ನಮಸ್ತೆ. ಎಸ್ ಕಮಾನ್. ಜಂಪ್ ಮಾಡಿದಾರೆ ಮಾಡಿ, ಪೊಲೀಸ್ ಮಾಮ ಬರ್ತಾರೆ ಈಗ. ಸೊ ಫೈನಲಿ ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದೀವಿ. ಸೊ ಈಗ ಹೆಡಿಂಗ್ ಟುವರ್ಡ್ಸ್ ಪರಶುರಾಮ ಥೀಮ್ ಪಾರ್ಕ್. ಎಸ್ ಎಸ್. ಪಾರ್ಕಿಂಗ್ ಎಲ್ಲ ಉಂಟಲ್ಲ ಇಲ್ಲಿ. ಪಾರ್ಕಿಂಗ್ ಬ್ಲರ್ ಬರ್ತಾ ಉಂಟು, ಅದು ಬಿಸ್ಲಿಗೆ ಜಾಸ್ತಿ ಅನ್ಸುತ್ತೆ. ಸೊ ಮೇಲ್ಗಡೆ ಪಾರ್ಕ್. ಫೈನಲಿ ಪರಶುರಾಮ್ ಥೀಮ್ ಪಾರ್ಕ್ ರೀಚ್ ಆಗಿದ್ದೀವಿ ಎಲ್ಲ ಫ್ಯಾಮಿಲೀಸ್. ಬನ್ನಿ. 2, 3 ಲವ್ ಕಾರ್ಕಳ. ಎಸ್.
ಪರಶುರಾಮ್ ಹೇಳಿಯ ಹೇಳಿ. ನಂಗೆ ಬೇಡ ತಗೊಂಡಿದ್ದೇನೆ. ಈಗ ಲೈಟ್ಸ್ ಹಾಕಿ ಹೋಳಿಗೆ. ಡಯಟ್ ಪರ್ಸನ್ ಇದ್ರೆ ಮುಂದುವರಿಸಿ, ಆಕ್ಚುಲಿ ಪಾಸ್ ಮಾಡ್ಬೋದು ಹೋಳಿಗೆ. ಹೌದು, ನಾನು ಹೋಳಿಗೆ ಈಟಿಂಗ್ ಫೋಟೋ. ವಿಡಿಯೋ ಮಕ್ಕಳ ಮಾಡೋದು ಸುಚೇತ ಮಾತಾಡುವಾಗ ಜಾಗ್ರತೆ ಹೇಳ್ತೀನಿ ನಿಜ, ಪ್ರೀತಿಲಿ ಕಚ್ಚಿ. ಇಲ್ಲಿ ವಿಡಿಯೋ ಶೂಟಿಂಗ್ ಎಲ್ಲ ಆಗಿದೆ. ಆಮೇಲೆ ಫಸ್ಟ್ ಮತ್ತೆ ಅವಳು ವಿಡಿಯೋ ತಿಂತಾ ಇರಿ, ನೋ ಪ್ರಾಬ್ಲಮ್, ನೋ ರಿಸ್ಟ್ರಿಕ್ಷನ್. ಏತುಂಡು ಎಕ್ಸ್ಟ್ರಾ ಏತುಂಡು ಎಕ್ಸ್ಟ್ರಾ ಇನ್ನು 3 ಉಂಟು. ಎಕ್ಸ್ಟ್ರಾ ಯಾರಿಗ್ ಬೇಕು? ಪುಣ್ಯಣ್ಣ ಏನ್ ಹೇಳಿದ್ರಿ ಹೇಳಿ? ಪುಣ್ಯಣ್ಣ ಹೇಳಿ. ರಿಪೀಟ್ 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 ಪ್ಲೀಸ್. ಪರಶುರಾಮ್ ಥೀಮ್ ಪಾರ್ಕ್ ಚಾಪರ್ದ ವರ್ಗ. ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀರಿ? ಥೀಮ್ ಪಾರ್ಕ್ ಈಗ ಹೋಟೆಲ್ ಈಗ ಎರಡು ಕಂಬೈನ್ ಮಾಡಿ ಬರುವ ಅಂತ ಚಾ ಕುಡ್ದು. ನಮ್ಮದು ಕಾರ್ಯಕ್ರಮ ತುಂಬಾ ಒಳ್ಳೆದಾಗಿ ನಡೆದು ಬಂತು. ಇನ್ನು ಮುಂದೆ ಕೂಡ ಹೀಗೆ ಫ್ಯಾಮಿಲಿ ಅದೇ ರೀತಿ ಬರ್ತಾ ಇರ್ಲಿ ಅಲ್ಲ. ಬರ್ತಾ ಇರ್ಲಿ. ಅಲ್ಲ ಎಂತ ಮಮ್ಮಿಯವರು ಟೀ ಕೊಡ್ತಾನೆ ಇಲ್ಲ, ಬೇರೆ ಮೀಟಿಂಗ್ ಆಗ್ತಾ ಉಂಟು. ನಮ್ಗೆ ಕೇಳ್ತಾ ಉಂಟು.